ಮಂಗಳೂರಿನ ಬೋಳೂರು ಮೊಗವೀರ ಮಹಾಸಭಾದ ನೂತನ ಗುರುಪೀಠ ಲೋಕಾರ್ಪಣೆ ಮತ್ತು ನೂತನ ಸಭಾಭವನದ ಶಿಲಾನ್ಯಾಸ ಹಾಗೂ ಫೆರಿ ಬೋಟ್ ಉದ್ಘಾಟನಾ ಸಮಾರಂಭ ಬೋಳೂರಿನಲ್ಲಿ ನಡೆಯಿತು. ಕಾಸರಗೋಡು, ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗಳನ್ನೊಳಗೊಂಡ ಮೊಗವೀರ ಮಹಾಜನ ಸಂಘದ ಆದೇಶದ ಮೇರೆಗೆ ಕುಲರತ್ನ ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರ ಮಾರ್ಗದರ್ಶನದಲ್ಲಿ ಗುರುಪೀಠ ಲೋಕಾರ್ಪಣೆ ಮತ್ತು ನೂತನ ಸಭಾಭವನದ ಶಿಲಾನ್ಯಾಸ ಹಾಗೂ ಫೆರಿಬೋಟ್ನ ಉದ್ಘಾಟನಾ ಸಮಾರಂಭ ನಡೆಯಿತು. ಕಾರ್ಯಕ್ರಮವನ್ನು ಉಡುಪಿಯ ಅಂಬಲಪಾಡಿ ಜಿ ಶಂಕರ್ ಫ್ಯಾಮಿಲಿ ಟ್ರಸ್ಟ್ನ ಕುಲರತ್ನ ನಾಡೋಜ ಡಾಕ್ಟರ್ ಜಿ ಶಂಕರ್ ದೀಪ ಬೆಳಗಿಸಿ ಉದ್ಘಾಟಿಸಿದ್ರು. ಬಾರ್ಕೂರು ಬೆಣ್ಣೆಕುದ್ರು ಕುಲ ಮಹಾಸ್ತ್ರಿ ದೇವಸ್ಥಾನದ ಆಡಳಿತ ಮುಕ್ತೇಸರಾದ ಆನಂದ್ ಸಿ ಕುಂದರ್ ಗುರುಪೀಠವನ್ನ ದೀಪ ಪ್ರಜ್ವಲನಗೊಳಿಸಿ ಉದ್ಘಾಟಿಸಿದ್ರು. ನೂತನ ಫೆರಿಬೋಟನ್ನ ಮಾಜಿ ಶಾಸಕ ಯೋಗೀಶ್ ಭಟ್ ಉದ್ಘಾಟಿಸಿದ್ರು. ಇದೇ ವೇಳೆ ಮಂಗಳೂರಿನ ಕಾಂಚನ್ ಹುಂಡಯ್ಯ ಎಂಡಿ ಮತ್ತು ಸ್ವಾಗತ ಸಮಿತಿಯ ಅಧ್ಯಕ್ಷರಾದ ಪ್ರಸಾದ್ ರಾಜ್ ಕಾಂಚನ್ ಅವರು ಮೊಗವೀರರ ಕುಲದೇವರ ಹಿನ್ನೆಲೆಯ ಬಗೆಗೆ ಮಾಹಿತಿಯನ್ನ ನೀಡಿದ್ರು. ದುಂಬುದ ಒಂಜಿ ಸಾಂಪ್ರದಾಯಿಕ ರೀತಿದ ಒಂಜಿ ನಮ್ಮ ಮಾಧವ ಮಂಗಲ ಪೂಜಾರಿಯರು ಕುಲಗುರು ಆಯ್ನ ಮಾಧವ ಮಂಗಲ ಪೂಜಾರಿಯನ್ನ ಪೀಠ ಸ್ಥಾಪನೆ ಮಲ್ಪಡು ಬಂಡದು ಮೊಗವೀರ ಮಹಾಜನ ಸಭಾ ಬೋಳೂರು ಮೊಕಲೊಂಜಿ ನಿರ್ಧಾರ ಮಲ್ತದು. ನಮ್ಮ ಫಸ್ಟ್ ಪೀಠ ನಮ್ಮ ಬಾರ್ಕೂರ್ದ ಕುಲಮಾಸ್ತಿ ಅಮ್ಮ ದೇವಸ್ಥಾನಡ್ ಆತಂಡು ಅವು ನಮ್ಮ ಸಿದ್ದರಾಮಯ್ಯರು ಬತ್ತದು ಇನಾಗ್ರೇಷನ್ ಮಲ್ತದೇರು. ಅಂಚನೆ ಇಡೀ ಕರಾವಳಿಡು ನಮ್ಮ ಮೊಗವೀರ ಸಭಾದಕಲು ಸುಲ್ತಾನ್ ಬತ್ತೇರಡು ಒಂಜಿ ಈ ಪೀಠ ಸ್ಥಾಪನೆ ಮಲ್ತದು. ನಮ್ಮ ದುಂಬುದ ಪೀಳಿಗೆಗೆ ನಮ್ಮ ಪೂಜಾರ್ಯರು ಇತ್ತೇರು. ಆ ಪೂಜಾರ್ಯರು ಹಿಡಿದು ನಮ್ಮ ಮೊಗವೀರ ಸಮುದಾಯ ಒಂಜಿ ಕಟ್ಟುನಿಟ್ಟಿನ ಬದ್ಧತೆಡು ಅಂಚನೆ ಒಂಜಿ ಧಾರ್ಮಿಕ ರೀತಿಡು ಸಾಮಾಜಿಕ ರೀತಿಡು ಒಂಜಿ ಉದ್ಧಾರ ಅವರೇ ಒಂಜಿ ಮಲ್ಲ. ಈ ಸಂದರ್ಭ ಬೋಳೂರು ಶ್ರೀ ಜಾರಂದಾಯ ದೇವಸ್ಥಾನದ ಆಡಳಿತ ಮುಕ್ತೇಸರಾದ ರಮೇಶ್ ಕೋಟ್ಯಾನ್, ಬೋಳೂರು ವಾರ್ಡ್ನ ಕಾರ್ಪೊರೇಟರ್ ಲತಾ ಸಾಲ್ಯಾನ್, ಬೋಳೂರು ಮೊಗವೀರ ಮಹಿಳಾ ಸಂಘದ ಅಧ್ಯಕ್ಷರಾದ ಸವಿತಾ ರಘು ಹಾಗೂ ಸ್ವಾಗತ ಸಮಿತಿಯ ಅಧ್ಯಕ್ಷರು ಮತ್ತು ಸದಸ್ಯರು, ಉಸ್ತುವಾರಿ ಸಮಿತಿಯ ಅಧ್ಯಕ್ಷರು ಮತ್ತು ಸದಸ್ಯರು ಉಪಸ್ಥಿತರಿದ್ದರು. ಶರತ್ ಸಾಲಿಯನ್, ವಿ4 ನ್ಯೂಸ್ 24/7 ಮಂಗಳೂರು.